ಇಂಚ ಮತ್ತೆ ಇಂಚ ಟೌನ್ ಹಾಲ್ ಇದು ಊರ್ದ ಬಾಕಿಲು ಹೋದು ಅದಾ ಪ್ರಾಯದೇನ ಕೇತೊಂದು ಅಯ್ಯ ನಿನ್ನ ಅಮ್ಮೇಲೆ ಬಂದು ಸೀದು ಕಾಲೇಜ್ ಹೋಣ ಇಂಚ ನಿನ್ನ ಕುಟುಂಬದ ಮತ್ತೆ ಟೌನ್ ಹಾಲ್ ಜಗಳ ಜಪ್ಪ ನಂದ ಮುಜಿ ಕಾಸ್ತಾಯ 10 ಮಣಿಗೆ ಅಮ್ಮೆ ಜೊತೆ ಅಮ್ಮೆ ಮಕರ್ ಮಾಡ್ಬಿಡಿ ಕೊಂಚ ಲೆಕ್ಕೊಂಡು ಅಬತ್ತರ ನಮಸ್ಕಾರ ನಮಸ್ಕಾರ ದೊಂಬಾಯಿ ಮೇಸ್ತ್ರಿ ಉಳ್ಳೇರ ದೊಂಬಾಯಿ ಮೇಸ್ತ್ರಿ ಉಳ್ಳೇರ ಇಚ್ಚೇರು ಬೈಚೇರು ಇಚ್ಚೇರ ಎಂಕಂತೆ ಬಾರ್ ಬೆಂಡಿಂಗ್ ಇದ ಕಾಸ ಆಡ್ತು ಮೇರೆ ಯಾನ್ ಬಾರಿ ಬಂಗಡುಲ್ಲೆ ಇತ್ತೆ ದೊಂಬಾಯಿ ಮೇಸ್ತ್ರಿ ಇರೇಗ ಬಾರ್ ಬೆಂಡಿಂಗ್ ಇದ ಕಾಸ ಆಡ ನಾನು ಇರೇ ಕಾಸ ಆಡ ನಾನು ಅಮ್ಮೆ ಜಿಂದಿ ಎಂಕುಲು ಬಂಗಡುಲ್ಲ ಮಾರ ಆರ್ ಮಂಡೆ ಚ ಉಮೇಶ ಉಂಟು ಉಮೇಶ ಅಲ್ಲಬೆ ಅಮ್ಮೆ ತಿಕ್ಕೇರಿ ಅಮ್ಮೆ ತಿಕ್ಕೇರಿ ಹೋಗಲ್ ಬೆ ಚಿಬಲಮೆ ಹೋಗಲ್ ಇತ್ತೆ ನಿಕ್ಕೆಲ್ಲ ಒಂದು ಗಂಟೆದ ಮಟ್ಟಕ್ಕೆ ಅಮ್ಮೆ ಆಡತ್ತ ಕಾಲೇಜಿಗೆ ಮೇರೆ ದೊಂಬೆ ಎಣ್ಣೆ ಕಾಸ ಆಡ ಮೇರೆಗೆ ದೊಂಬೆ ಎಣ್ಣೆ ಕಾಸು ತೆಪ್ಪದು ಗೊತ್ತ ಅಂತ ಅನ್ಕ ಮೇರೆ ಎಲ್ಲದ 1 ಗಂಟೆದ ಮಟ್ಟಕ್ಕೆ ಮೇರೆ ಅಮ್ಮೆ ಸೀದಾ ಕಾಲೇಜ್ ಬೇಕಂತ ಹೋಗ ಒಂಚೂರು ಕುಲ್ಲೆ ಬಾರ್ಬೆಂಡರ್ಲೆ ಒಂಚೂರು ಕುಲ್ಲೆ ಎಲ್ಲೇ ಪ್ರಾಬ್ಲಮ್ ಆತನ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಕೊ ಮೇರೆ ಯಾ ಮಾಡೋಡ ದೇ ಭಾಸ್ಕರಣ್ಣ ಇಮೇ ಒಂಜಿ ಪೊಣ್ಣನ ವಿಷಯ ಕಾಲೇಜ್ ಹಿಡಿದು ಕೂರ್ತೆ ಅಂಚ ಪ್ರಿನ್ಸಿಪಾಲ್ ಬಂತೇರಿ ನಾಳೆ ಬರುವಾಗ ತಂದೆಯನ್ನು ಕರ್ಕೊಂಡು ಬರ್ಬೇಕು ಅಂಚ ಮೇನಮ್ಮೆ ಎಲ್ಲ ತಂದು ಬೈರ ಈರಿ ಎಲ್ಲ 1 ಗಂಟೆದ ಮಟ್ಟಿಗೆ ಈ ಅಮ್ಮೆ ಅದು ಕಾಲೇಜ್ಗೆ ಬರಬೇಕು ಅವ್ವ ದೊಮ್ಮೆನ ಕಾಸು ತೆಪ್ಪದು ಗೊತ್ತ ಕಾಸು ತೆಪ್ಪದು ಕೊಡ್ಪಾರ ಅಂಜದ 1 ಗಂಟೆದೆ ಇಡೀ ದಿನ ಅಮ್ಮೆ ಅಪ್ಪೇನು ಇಡೀ ದಿನ ಬುಚ್ಚಿ ಇಡೀ ದಿನ ಅಮ್ಮೆ ಉಂಡೆಗ್ ಪರ್ಮನೆಂಟ್ ಅಮ್ಮೆ ಉಂಡು ಇಂದು ಪ್ರಿನ್ಸಿಪಾಲ್ ಕಣ್ಣು ಮಣ್ಣು ಮಾಡ್ರ ಎಲ್ಲ 1 ಗಂಟೆ ಯಾನು 1 ಗಂಟೆ ಅಮ್ಮೆ ಅದು ದಾದ ಮಲ್ಪೋಡು ಅವಕೆಲ್ಲಿ ನೀರು ದಾಲೇಜಿ ಪ್ರಿನ್ಸಿಪಾಲ್ ಎದುರು ಬೇಗ ನಾಯಕನೆಲ್ಲ ಕಣ್ಣರು ಹೆಂಗೆ ಗೊತ್ತನೆ ನಿನ್ನದು ಸಾವಿರಲ್ಲ ನೀವು ಕಾಲೇಜ್ ಹೋಗುದು ಕಲೀಲಿಕ್ಕೆ ಲವ್ ಮಾಡ್ಲಿಕ್ಕೆ ನೀನು ಹುಡುಗಿಯರಿಂದ ಲೇಲೆ ಹಾಕುದು ಇದಕ್ಕೆ ಗೋಳಿ ಮಗನೇ ಪಡೆ ಅಡಬೆ ಯಾವ ಒಂದೇ ಬೋಡ ಪಡೆ ಅಡಬೆ ಅಲ್ಕಟ್ಟು ಸೊಂಟಕ ತೊಳಿತೇನೆ ಅವು ಸೊಂಟದ ಪೇರೆ ಆಪಿನ ಮಾತ್ರ ಕಾಡು ಮತ್ತೆ ನೆಲಕ್ಕೆ ಹಾಕುವೆ ಇಂಚ ಮಗನೇ ನೋಡ ಯಾವ ಆತೇಟ್ ಗ್ರಿಪ್ ತಿಕ್ಕೊಂಡು ನಮ್ಗೆಲ್ಲ ಒಂಚೂರು ಡೆಪ್ತ್ ಬರ್ನ ಈ ರಾತ್ ಕಾಸು ಕೊಡ್ಪಾರತ್ತ ಕಾಸು ಬೈಯ ಕೌಂಟರ್ ಕ್ಯಾಶ್ ಇದೆ ಫೋರ್ ಕಾಣತ್ತೆ ಯಾನು ಅಮ್ಮೆ ಅದು ಓಡಿ ಬರೋಡು ಈರು ಅಮ್ಮೆ ಅದು ಎಲ್ಲ ಕಾಲೇಜ್ ದಡೆ ಗೋಲ್ದ ಮರ ನಡಿಬಲೆ ಅಲ್ತಿರಿ ಇಲ್ಲೇ ತೊಂಬ 7 ಗಂಟೆಗೆ 11 ಗಂಟೆ ಕಾಸು ಆಗ ಎಲ್ಲೇನೆ ಕಾಸು ಎಲ್ಲ ತಪ್ಪದು ಈರು ಒಂದು ಸೊಂಟ ಒಂಚೂರು ಸತ್ತ ಮೀಸೆನೊಂಚೂರು ಬಗ್ಗಾಯ ಅಮ್ಮೆ ಮಾತ್ರ ಎಲ್ಲೇ ಪ್ರಿನ್ಸಿಪಾಲ್ ಇಂಚೆ ಬರೋದಿಲ್ಲ ನೇನ ಈರು ಎಲ್ಲೇ ಆಪಿನ ಅಮ್ಮೇರ ನೀನಿಯೇ ಸುಧಾರ್ಕೊಡು ಪ್ರಿನ್ಸಿಪಾಲ್ ಇಂಚೆ ಬರೋದಿಲ್ಲ ರವೆ ಕಾಸಿನಿ ಭಯ್ಯ ಗುಡ್ ಮಾರ್ನಿಂಗ್ ಸರ್ ಗುಡ್ ಆಫ್ಟರ್ನೂನ್ ಸರ್ ಗುಡ್ ಮಾರ್ನಿಂಗ್ ಸರ್ ಗಣೇಶ ನಿನ್ನ ಮನೆ ಕೂಡ ಇಲ್ಲೇ ಅಲ್ವಾ ಹೌದು ಸರ್ ನೇಬರ್ ಸರ್ ನಿನ್ನ ತಂದೆ ಮನೆಯಲ್ಲಿ ಇದ್ದಾರೆ ಸರ್ ಕರಿಯವರನ್ನು ಸ್ವಲ್ಪ ಇಲ್ಲ ಸರ್ ಈಗ ಹೋಗ್ತಷ್ಟೇ ನಿಂದು ಕೂಡ ಕಾಲೇಜಲ್ಲಿ ಬಾರಿ ಲವ್ ನಡೀತದಂತೆ There are people talking about you in the campus. Yes, sir. You are behind so many girls, it seems. You should not make nuisance in the college. Yes, you should behave like a very good boy in the college. You understand who you are? ಸರ್ ಕನ್ನಡ ಮಾತಾಡಿ ಸರ್ ನನಗೆ ಅರ್ಥ ಆಗ್ತದೆ ಅವನಿಗೆ ಅರ್ಥ ಆಗುದಿಲ್ಲ ಸರ್ ಕರಿಯವರನ್ ಸರ್ ಈಗ ಓದದಷ್ಟೇ ಸರ್ 5 ನಿಮಿಷ ಆದದಷ್ಟೇ ಹೊರಗೆ ಹೋಗಿ ಮತ್ತೆ ಎಂತ ಅಮ್ಮೆ ಸರ್ ಡೆಂಜಿಯಾಗಿ ಹೋಗುದು ಯಾವಾಗ ಹೋಗಿ ಯಾವಾಗ ಬರ್ತಾರೆ ಅಂತ ಹೇಳಿಕ್ ಆಗುದಿಲ್ಲ ಡೆಂಜಿಯಾಗಿ ಹೋಗುದು ಮತ್ತೆ ಮಾಟಕ್ಕೆ ಸೇರ್ತಾರೆ ಅಂತ ಯಾವಾಗ ಅಂತ ಹೇಳಿಕ್ ಆಗುದಿಲ್ಲ ಸರ್ ಮತ್ತೆ ರಾತ್ರಿ ಎಲ್ಲ ಕೂಟಿದೆಲ್ಲ ಬರುದು ಸರ್ ಇಷ್ಟು ದೊಡ್ಡ ಮಗೆ ಇರುವಾಗ ಯಾರಾದ್ರೂ ಕುಡಿತಾರೆ ಸರ್ ಒಂದು ಬಿಪುರ್ತಿ ಅಮ್ಮೆ ಸರ್ ಎಂತ ಅಮ್ಮೆ ಸರ್ ಗುಡ್ ಮಾರ್ನಿಂಗ್ ಸರ್ ನೀನು ಕೂಡ ನಿನ್ನ ಮನೆಯ ಬಾಗಿಲಿಗೆ ಬರುವ ಹಾಗೆ ಮಾಡಿದೆ ಅಲ್ವಾ ಇಲ್ಲ ಸರ್ ನಾಳೆ ಬರ್ಲಿಕ್ಕೆ ಈಗ ರೆಡಿ ಮಾಡಿದ್ದಷ್ಟೇ ಅಂದ್ರೆ ಸರ್ ಅಂದ್ರೆ ರೆಡಿ ವಾಟ್ ಇಸ್ ದಟ್ ರೆಡಿ ಅಂದ್ರೆ ಸರ್ ನನ್ನ ತಂದೆ ತುಂಬಾ ಬಿಸಿ ಸರ್ ಕಂಡಬಟ್ಟೆ ಕೆಲಸ ಉಂಟು ಸರ್ ಅವರಿಗೆ ಹಾಗೆ ನಾನು ಹೋಗ್ತೇನೆ ಅಂತ ಅಂದ್ರು ಹೋಗ್ಬೇಡಿ ಪ್ರಿನ್ಸಿಪಾಲ್ ಕರೆದಿದ್ದಾರೆ ಅಂತ ಜಸ್ಟ್ ಕೂತ್ಕೊಳ್ಳಿ ಈಗ ಹೌದು ಸರ್ ಬಿಹೇವ್ ಲೈಕ್ ಎ ಹ್ಯೂಮನ್ ಬೀಯಿಂಗ್ ಮ್ಯಾನ್ ವೈ ಯು ಪೀಪಲ್ ಆರ್ ಮೇಕಿಂಗ್ ದಿಸ್ ನ್ಯೂಸೆನ್ಸ್ ಇನ್ ದ ಕಾಲೇಜ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಲೆಟ್ ದ ನೋಬಲ್ ಥಾಟ್ಸ್ ಟು ಫ್ಲೋ ಫ್ರಮ್ ಆಲ್ ದ ಡೈರೆಕ್ಷನ್ಸ್ ಯು ಶುಡ್ ಬಿಹೇವ್ ಸರ್ ಕನ್ನಡ ಮಾತಾಡಿ ಸರ್ ನನಗೆ ಅರ್ಥ ಆಗ್ತದೆ ಅವನಿಗೆ ಅರ್ಥ ಆಗುದಿಲ್ಲ ಸರ್ ನಿನ್ನ ತಂದೆಯ ಸ್ವಂತ ತಂದೆ ಸರ್ ಸ್ವಂತ ಸ್ವಂತ ದೇವರನಿಗೆ ಸ್ವಂತ ಹೇಳುವ ಪಪ್ಪ ನಮಸ್ಕಾರ ಇದಕ್ಕೆ ತುಳುವರ್ಪಣ ಅಂತ ನಾನು ತುಳುಟೆ ಮಾತಾಡುವೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್ ಅಂಡರ್ಸ್ಟ್ಯಾಂಡ್ this is the way you people your children should study in the college you are spending money for their education you should understand whether they are studying or not this is waste ನೀವು ಇಷ್ಟು ಹೇಳಿದ್ದು ಅದಕ್ಕೆ ಅರ್ಥವೇ ಆಗುದಿಲ್ಲ ಅದಕ್ಕಿಂತ ಮುಂಚೆ ಅರ್ಥ ಆಗುದಿಲ್ಲ ನೀನು ಹೇಳು from this side
ಇರ್ನ ಪುದರಂಚ ಬಾರ್ ಬಂಡರ್ ಭಾಸ್ಕರೇ ಸರ್ ಅಂದ್ರೆ ಅಂದ್ರೆ ರಿಜಿಸ್ಟರ್ ಅಲ್ಲಿ ಎಂತದ ಬೂಬಾ ಅಂತ ನೋಡಿದ ಬೂಬಾ ಕರೆಕ್ಟ್ ಸರ್. ಅಂದ್ರೆ ಹೆಸರು ನಿಜ ಹೆಸರು ಬಾರ್ ಬೆಂಡರ್ ಭಾಸ್ಕರ ಸರ್, ಅದು ಕರೆಯೋದು ಬೂಬಾ ಅಂತ. ಬಾರ್ ಬೆಂಡರ್ ಭಾಸ್ಕರ ಯಾನೇ ಬೂಬಾ. ಬೂಬಾ ಬಾರ್ ಬೆಂಡರ್ ಭಾಸ್ಕರ ಯಾನೇ ಬೂಬಾ ಬೂಬಾ ಸರ್. ಹಾ ಬೂಬಾ ಇರೆಗೆ ಏತ್ ಜೋಕ್ಲು ರಡ್ಡು ಒಂಜಾನು ಒಂಜಿ ಪೊಣ್ಣೋಡು ಅದತ್ತು ರಡ್ಲ ಬೊಣ್ಣೆ ಸರ್ ಅದು ರಿಜಿಸ್ಟರ್ ಅಲ್ಲಿ ನನ್ಗೆ ಅಂದ್ರೆ ಸರ್ ಹುಡುಗ ಸರ್, ನಾನು ಒಬ್ನೇ ಹುಡುಗ ಸರ್. ಅದು ಅವರು ಸಹ ಮಗಂತೆ ಅಂದ್ಕೊಳ್ಳಿ ಸರ್. ಅವ್ರು ಸರ್ ಅವನ್ ಸಹ ಮಗನ್ ಸರ್ ಅವರಿಗೆ ಹುಡುಗಿ ಅಂದ್ರೆ ಪಂಚ ಪ್ರಾಣ ಸರ್. ತುಂಬಾ ಇಷ್ಟ ಸರ್, ಹುಡುಗಿ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಸರ್. ಅವ್ರು ನನ್ನನ್ನು ಸಹ ಒಂದು ಹುಡುಗಿ ಅಂತಲೇ ನೋಡುದು ಸರ್. ನನಗೆ ಮೀಸೆಲ್ಲ ಇಡ್ಲಿಕ್ಕೆ ಬಿಡುದಿಲ್ಲ ಸರ್. ನನಗೆ ಒಂದು ದಪ್ಪ ಮೋಹನ್ ಲಾಲ್ ಆಗಿ ಮೀಸೆ ಇಡ್ಬೇಕು ಅಂತ ತುಂಬಾ ಆಸೆ ಸರ್. ಅವ್ರು ಬಿಡುದೇ ಇಲ್ಲ ಸರ್, ತೆಗಿಲಿಕ್ಕೆ ಹೇಳು ಸರ್. ತುಂಬಾ ಗಮ್ಮತ್ತು ಸರ್ ನನ್ನ ತಂದೆದ ವಿಷಯ ಎಲ್ಲ. ಅವರು ಸರ್ ನನಗೆ ಈ ಹೆಣ್ಣು ಮಕ್ಕಳದ್ದು ಚೂಡಿದಾರ್ ಲಂಗ ದಾವಣೆಲ್ಲ ತಂದು ಕೊಡುದು ಸರ್. ನನ್ನನ್ನು ಹಾಕಿಸಿ ಒಂದು ಸ್ತರ ನೋಡುದು ಸರ್. ಮೊನ್ನೆ ಸರ್ ಗಮ್ಮತ್ತು ಕೇಳಿ ಸರ್, ಕೇಳಿ ಸರ್, ಒಳ್ಳೆದುಂಟು ಸರ್, ಕೇಳಿ ಸರ್. ಮೊನ್ನೆ ನನಗೆ 2 ಪೀಸ್ ತಂದು ಕೊಟ್ಟ ಸರ್. ಇದು ಸ್ವಿಮ್ಮಿಂಗ್ ಸೂಟ್ ಇದೆಯಲ್ಲ ಸರ್, ಅದನ್ನು ಹಾಕಿಸಿ ಸರ್. ಕೇಳಿ ಗಮ್ಮತ್ತು ಕೇಳಿ. ನನ್ನನ್ನು ಹಾಕಿಸಿದ್ರೆ ಪರವಾಗಿಲ್ಲ ಸರ್, ಹಾಕಿಸಿ ಒಂದು ತರ ನೋಡು ಸರ್. ಹೀಗೆಲ್ಲ ಮಾಡು ಸರ್. ಒಂದು ಮಗನಿಗೆ ಎಂತ ಸರ್ ತಂದೆ ಅಲ್ಲ ಸರ್. ಅಲ್ಲ ಸರ್, go this side. What type of people you are, man? ನಾನೇ ಇನ್ನ ಮಗೆ ಕಾಲೇಜ್ ಹೊಡೆ ಬಂದಲ್ಲ ಗೊತ್ತುಂಡರಿಗೆ ಕಾಲೇಜಿಗೆ ಹೋಗ್ಲಿ ಕಾಲೇಜಿಗೆ ದಾದ ಮಂತಂದಿಲ್ಲ ಗೊತ್ತುಂಡ ಆಯ್ ಓದೊಂದುಳ್ಳಿ ಓದೊಂದು ಲವ್ ಮಂತಂದಿಲ್ಲ ಲವ್ ನೆಟ್ಟಿರ ಮಗೇರಿ ಎಂಕಿ ಕೋಪರ್ ಮಗೆ ಏನ್ ಗೊತ್ತಾ ಲವ್ ಅಂತ ಬಲ್ಲೆ ಬಲ್ಲೆ ಜೋಗ್ಲೆ ಅಂತ ಬುದ್ಧಿ ಬಲ್ಲೆ. ದೇ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ವೈ ದೇ ಆರ್ ಗೋಯಿಂಗ್ ಟು ಕಾಲೇಜ್. ಗಣೇಶ ಗಣೇಶ मेरे को देर में ಮನುಷ್ಯರಾಗಿ ಬಾಳ್ಬೇಕು ಗೊತ್ತಾಯ್ತಲ್ಲ. ಬಾಳ್ತೀವಿ ಸರ್. ಹಿರಿಯರೇ ಸರ್ ಸ್ವಲ್ಪ ಜೋರು ಮಾತಾಡಿ ಸರ್, ಅವರಿಗೆ ಕಿವಿ ಕೇಳುದಿಲ್ಲ ಸರ್. ಮತ್ತೆ ನಮ್ಮಷ್ಟು ಎಜುಕೇಶನ್ ಇಲ್ಲ ಸರ್. ಸಾಕು ಏನ್ ಹಿರಿಯರೇ ಅಂದೆ ಅಮ್ಮೆಯ ಏನ ಅಮ್ಮೆಯ ಅವೇ ಏನ್ ಅಮ್ಮೆ ಅಂದೆ ಉಮೇಶನ ಅಮ್ಮೆಯ ಅಂದ್ರೆ ಸರ್ ಅಮ್ಮೆ ಅಂದ್ರೆ ಸರ್ ಅದು ಓದದು ತಂದೆ ಸರ್, ಓದದ ಅಮ್ಮೆ. ಅಮ್ಮೆಯಲ್ಲಿ ಕೆಲವು ವಿಧ ಉಂಟಲ್ಲ ಸರ್, ತಿದ್ದೆಮ್ಮೆ, ನೇಲಮ್ಮೆ, ಚಿಕ್ಕಮ್ಮೆ ಅದೆಲ್ಲ ಉಂಟಲ್ಲ ಸರ್. ಇದ್ಯಾವ ಅಮ್ಮೆ? ಇದು ತಿದ್ದೆಮ್ಮೆ ಸರ್, ಅದು ಓದದ್ದು ಒರಿಜಿನಲ್ ಅಮ್ಮೆ ಸರ್. ಒರಿಜಿನಲ್ ಇನ್ನ ಮಗಂತೆ ಬುದ್ಧಿ ಬಳ್ಳಿ. ಓ ಇನ್ನ ಮಗಕ್ಕೆ ಯಾರಂತ ಬುದ್ಧಿ ಬಂಡೆ, ಇರ್ಲ ಅಂತ ಬುದ್ಧಿ ಬಳ್ಳಿ. ಇನ್ನ ಮಗ ವೈ ಡಫರ್ಸ್ ಯಾರ್ ವೈ ದಿಸ್ ಪೀಪಲ್